ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಟಿಸಿ ರುದ್ರಣ್ಣ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳು ಉಂಟಾಗಿದೆ. ಇದರ ಮಧ್ಯೆ ನಿನ್ನೆ ತಡರಾತ್ರಿ ರುದ್ರಣ್ಣನ ಅಂತ್ಯಕ್ರಿಯೆಯನ್ನು ಕುಟುಂಬದವರು ಸ್ವಗ್ರಾಮ ಮುಗಳಕೋಡದಲ್ಲಿ ನೆರವೇರಿಸಿದ್ದಾರೆ. ಹಾಗಿದ್ರೆ ರುದ್ರಣ್ಣ ಸಾವಿನ ಬಗ್ಗೆ ಕುಟುಂಬದವರು ಹೇಳಿದ್ದಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಒಂದು ವರದಿ. ಹೌದು, ಹಲವು ಅನುಮಾನಗಳಿಗೆ ರುದ್ರಣ್ಣರ ಸಾವು ಎಡೆಮಾಡಿಕೊಟ್ಟಿದೆ. ಬೆಳಗಾವಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದೆಲ್ಲದರ ಮಧ್ಯ ರುದ್ರಣ್ಣ ಮಣ್ಣಲ್ಲಿ ಮಣ್ಣಾಗಿದ್ದಾನೆ. ಕಳೆದ ತಡರಾತ್ರಿ ಬೆಳಗಾವಿಯಿಂದ ರುದ್ರಣ್ಣರ ಪಾರ್ಥಿವ ಶರೀರ ಸ್ವಗ್ರಾಮವಾದ ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಕುಟುಂಬದವರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ರುದ್ರಣ್ಣರ ಕುಟುಂಬ ರುದ್ರಣ್ಣರನ್ನು ಕಳೆದುಕೊಂಡು ದುಃಖದ ಮಡುವಿನಲ್ಲಿದೆ. ಇಂದು ಬೆಳಗ್ಗೆ ರುದ್ರಣ್ಣರ ಸಹೋದರಿ ಶ್ರೀದೇವಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಅಣ್ಣ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡಿದ್ದ. ನಮ್ಮ ಅಣ್ಣನ ಸಾವಿಗೆ ಅನ್ಯಾಯವಾಗಿದೆ. ಆತ ತನ್ನ ಕಚೇರಿಗೆ ಸಂಬಂಧಿಸಿದ ಯಾವುದೇ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡುತ್ತಿರಲಿಲ್ಲ. ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನನ್ನೊಂದಿಗೆ ವಾಟ್ಸಪ್ ಮೂಲಕ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದ. ಆವಾಗಲೂ ಯಾವುದೇ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಅವನ ಸಾವಿನಿಂದ ನಾವು ವಿಚಲಿತರಾಗಿದ್ದೇವೆ. ನಮಗೆ ನ್ಯಾಯ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಇನ್ನು ರುದ್ರಣ್ಣರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆ ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ರುದ್ರಣ್ಣರ ಸಹೋದರ ಸಂಬಂಧಿ ಚೇತನ್ ಆಗ್ರಹಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಮೇಲಾಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಕಾಣ್ತಿದೆ. ಈ ಪ್ರಕರಣದಲ್ಲಿ ಪ್ರಭಾವಿಗಳ ಒತ್ತಡವಿರುವುದು ಕಂಡುಬರ್ತಿದೆ. ಹೀಗಾಗಿ ನಮಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲವಾಗಿದೆ. ಅವರದ್ದೇ ಸರ್ಕಾರವಿರುವುದರಿಂದ ತನಿಖೆ ಪಾರದರ್ಶಕವಾಗದಿರಲಿ ಎನ್ನುವ ನಂಬಿಕೆ ಇಲ್ಲ. ಹೀಗಾಗಿ ರುದ್ರಣ್ಣರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಸತ್ಯಾಂಶ ಹೊರಬೀಳಲಿದೆ ಎಂದರು. ನಮ್ಮಣ್ಣನ ಸಾವಿಗೆ ಅನ್ಯಾಯ ಆಗೈತಿ. ಸಾಯ್ತಾನಂತಂದ್ರೆ ಮೊನ್ನೆ ರಾತ್ರಿ ನಾ ವಿಡಿಯೋ ಕಾಲ್ ಮಾಡಿದ್ನಿ ನಮ್ಮ ಅಣ್ಣಗ. ನಮ್ಮ ಅಣ್ಣ ನಂಗೆ ಏನು ಹೇಳಿಲ್ಲ, ನಮ್ಮ ಮಗು ಏನು ಹೇಳಿಲ್ಲ, ನಂಗೂ ಏನು ಹೇಳಿಲ್ಲ. ಏನೋ ತ್ರಾಸ ಆದ್ರೂ ನಮ್ಗೇನು ಹೇಳ್ತಿಲ್ಲಾಗಿದ್ದ. ಅವ್ರವ್ರ ಗಣ್ಣ ಹೆಂಡತಿ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತಿದ್ರು, ನಮಗೇನು ಹೇಳ್ತಿಲ್ಲಾಗಿದ್ದ. ಅಪ್ಪ ತೀರ್ಕೊಂಡ್ 17 ವರ್ಷ ಆತ್ರಿ. ಅನ್ನ ಕೆಲಸ ಮಾಡಕ್ಕೆ 16 ವರ್ಷ ಆತ್ರಿ. ನನ್ ಮಗನ ಮೇಲೆ ಬಾಳ ಜೀವ ಇದ್ರಿ ಅವ್ರ. ಅದ್ ನಂಗೆ ಗೊತ್ತಿಲ್ರಿ. ಬಿಟ್ರೆ ಇದು ಸತ್ಯಾಂಶ ಹೊರಗೆ ಬರುತ್ತೆ. ಸ್ವಲ್ಪ ಪ್ರಭಾವಿಗಳ ಪ್ರೆಷರ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆನೇ ಆಗ್ಬೇಕಂತ ನಮ್ದು ಬೇಡಿಕೆ. ವೈಯಕ್ತಿಕವಾಗಿ ಹೆಂಗಿದ್ರು? ವೈಯಕ್ತಿಕ ಸರ್ ಭಾಳ ಚಲೋ ಹುಡುಗರು.